ತುಲೆ ಗೈಸ್ ಕವಿತಕ್ಕೆ ಎಂಚ ರೆಡಿ ಆಗ್ತಿರ್ತುಲೆ ಬೊಕ್ಕ ತೋರಿಸ್ಬೇ ಸರಿ ನಾನು ಸಂಜುಲ್ಲೆ ಸಿಂಗರ್ ಇದು ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಇದು ಫೈನಲ್ಗೆ ಕೊಡ್ತಿರ ಬೈದಿನ ವಿಘ್ನ ವಿನಾಶಕಾಯನಂಚಿನ ಗಣಪತಿ ದೇವಿಯನ್ನು 91 ನಮನ ಕಾದು ಪರಪನಂಚಿನ ದೈವ ದೇವರಿಗೆ ನಮನ ಮಂತೊಂದು ಇನ್ನಿತ ಈ ಲೇಸ್ ಶುರು ಮನ್ಪನಂಚಿನ ಪಡ್ದು Ladies and gentlemen, let's welcome Riyanshi Kanika. ಜೀವಿತ ಮಸ್ತ್ ಶೋಕದಿಂದ ಕಾರ್ಯಕ್ರಮ ನಡೆಪದು ಕೊಡ್ತಾರೆ ಇದಕ್ಕೆ ದೇವರ ಮಾತಲ ಕೊರದು ಫೈನಲಿ ಇತ್ತೇರು ಬತ್ತೇರು ಫ್ರೀ ಇರುತ್ತೆ ಯಾಕ ಕಾಡು ನಿಂಚ ಬಿಸಿ ಇತ್ತೀರಾರು ಚೇಂಜ್ ಆಗಿ ಗೈಸ್ ಮೂಲ್ತುಲೆ ಇಜಂತ ಸಾಕ್ಸ್ ತುಲೆ ಒಂದೊಂಜಿ ಕಲರ್ ಎಂಚಿನ ಮಾತ ಉಲ್ಲನ ಓಲ್ತೊಲ್ತು ಬರ್ಪನ ಮೀನು ಪೊಡಿ ಆಯ್ತು ತುಲೆ ಗೈಸ್ ಓದಿ ಹೇವೇರೆ ಮೀನ ಮುಟ್ಟೆ ಪುನಃ ಕುಸಿಬೇಕು ಓದ್ತೇನೆ ಹಾಯ್ ಹಲೋ ನಮಸ್ಕಾರ ಮಾತಿರಗ್ಲ ವೆಲ್ಕಮ್ ಟು ಮೈ ಚಾನಲ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಆಲ್ಸೋ ಸೊ ಇನ್ನಿತ ವ್ಲಾಗ್ ದಾದಾపు ಅಂದ್ಕೇಣ ನಿಕ್ಲೆಗೆ ಬಿದ್ದಾರ್ದಿನ ಗೊತ್ತಾದಿಪ್ಪು ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಕ್ಲೆಗೆ ತಮ್ಮನೇಳ್ ತುದ್ಲ ಗೊತ್ತಾದಿಪ್ಪು ಕವಿತಕ್ಕನ ಬಾಲದ ಬರ್ತ್ಡೇ ಸೊ ಆ ಒಂಜಿ ಈವೆಂಟಿದ ಹೋಸ್ಟ್ ಎಂಕ್ ವಹಿಸಿದೆ ಅನ್ಸದಿತ್ತ ಪೋಂದಲ್ಲ ಯಾನೆ ಸೊ ಫುಲ್ ಜಿಗ್ಗ ಅದು ಬಿದ್ದಾರ್ದಾತುಡು ಇಲ್ಲಿ ಔಟ್ಫಿಟ್ ತೋರಿಸ್ಪವ ಯಾನೆ ಒಂದು ಔಟ್ಫಿಟ್ ಯಾನೆ ಮುಲ್ತುರ್ದು ಅಮೆಝಾನದ್ದು ತರ್ಪಾದೀನಿ 1000 ರೂಪೀಸ್ ಕೊಡ್ತೆ ಯಾನೆ ಸೊ ಎಂಚುಂಡು ಬಂದ್ಪಾಲೆ ಸೊ ಗೈಸ್ ಒಂದು ಔಟ್ಫಿಟ್ ಫುಲ್ ಔಟ್ಫಿಟ್ ತೋರಿಸ್ಬೇರ ಒಂದು ಬೊಕ್ಕೆ ಅಂತ ತೋರಿಸ್ಬೇಕಿಲ್ಲ ಫುಲ್ ಔಟ್ಫಿಟ್ ಇತ್ತೆ ಸೊ ಒಂದು ಔಟ್ಫಿಟ್ ಮತ್ತು ಶಾಲ್ ಗ್ರ್ಯಾಂಡ್ ಉಂಡು ಮಸ್ತ್ ತೂವೊಲಿ ಸೊ ಇತ್ತೆ ಬಸ್ ಬರ್ಕೊಂಡು ಕೊಡ್ತಾಂಡು ನಮ್ಮ ಪೋಯ್ ವೆಹಿಕಲ್ ಫುಲ್ ಕವರ್ಡ್ ಆಗೋದು ಸೊ ಪೋಯ್ ನಮ್ಮ ಸೊ ಗೈಸ್ ಎಂಕ್ಲಿದ್ದೆ ಕಬಕಡುಲ್ಲ ಫೋನುಲ್ಲ ಲೇಟ್ ನಾಡು ಆಲ್ಮೋಸ್ಟ್ ಬಂದಾಗ ಬಸ್ ಮಿಸ್ ಆದರೆ ಓಲ ಲೇಟ್ ಬಂದಾಗ ಅದು ಅಡಿಗೆ ಎತ್ತದು ಕ್ಲಿಪ್ಸ್ ಕ್ಯಾಚ್ ಮಾಡ್ಕೊಂಡು ಸೊ ಗೈಸ್ ಎಂಕ್ಲಿ ಕಬಕಾಗಿ ರೀಚ್ ಆದ ಕೈ ತಕ್ಕನ ಇಲ್ಲಡುಲ್ಲ ಎಂಕಲು ಅಲ್ಲಿ ಸ್ಟೇಜ್ ರೆಡಿ ಆತಂತು ಓಲಿ ಇಂಚ ಬಲ್ಲದೆ ಸೊ ಮುಲ್ತುಲ್ಲೆ ಕೈ ತಕ್ಕನ ಮಾಮಿ ಉಳ್ಳೆ ನಮ್ಮೊಟ್ಟಿಗೆ ಬೊಂಬೈ ಮಾಮಿ ಹಾಂ ಬೊಂಬೈ ಮಾಮಿ ಬಡ ಬಡ ಮಾಮಿ ನೆಕ್ ಫೇಮಸ್ ಅರ ಅದಕ್ಕೆ ನೆರವೆ ಡಾಯ್ ಬಂದ ಫ್ರ್ಯಾಂಕ್ ಬಂದೆ ಬ್ಯಾಕ್ಗ್ರೌಂಡ್ ಸಾಂಗ್ ಪ್ಲೇ ಆಂತು ಕಾಪಿರೇಟ್ ಬರ್ಪುನ ಐಕ್ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊರೊಂದುಲ್ಲ ನಿಕ್ಲೆ ತೂವಲ್ಲಿ ಗೇಮ್ಸ್ ರೆಡಿ ಮಂತೊಂದುಲ್ಲ ಅಂಚೆನೆ ಹೀತು ನಿಕ್ಲೆ ಗೊತ್ತಿಪ್ಪು ಕಾಯ್ತಕ್ಕನ ವ್ಲಾಗ್ ಬರ್ಪೇರು ಎನ್ನ ವ್ಲಾಗ್ ಬತ್ತಿತ್ತೇರು ಮಲ್ಲ ಸಿಂಗರ್ ಮೇರ್ಲ ಬೈದೇರು ಅಂಚ ಇಂಕ್ಲು ಮತ್ತೆ ಗೇಮ್ಸ್ಗೆ ರೆಡಿ ಮಂತೊಂದುಲ್ಲ ಹೌಸ್ ಯೂಸ್ ಕತ್ತು ಬೇದೊಂಜಿ ಗೇಮ್ ವಿಡಿಯೋ ತುನ ಗೊತ್ತಾಪು ನಿಕ್ಲೆ ದಾದ ಗೇಮ್ ಬಂದಂದು ಜೀವಿತ ಒಂದು ಪಾಪ ಜೀವಿತ ಓ ದೇವರೇ ಶೀತ ಆಗ್ತಂಡು ಸೊ ಗೈಸ್ತುಲೆ ಸ್ಟೇಜ್ ರೆಡಿ ಆಗ್ತಂಡು ಬಾರಿ ಸೂಪರ್ ಆಗ್ತಂಡು ಸ್ಟೇಜ್ ಮೆಗ್ಗೆ ಮುಲ್ಪ ಒಳ್ಳೆ ಜನ ಮಾತ ಬರೊಂದುಲ್ಲೇರು ಇದನಂತುಲೆ ಅಪ್ಪು ಸೆಟ್ಟಿನ ಪುಲ್ಲಿ ಪಾಡ ವಿಡಿಯೋ ಮುರಂದ ಬೊಕ್ಕ ತೋರಿಸ್ಬೇ ಸರಿ ನಾನು ಸಂಜುಲ್ಲೆ ಸಿಂಗರ್ ಇದು ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಇದು ಫೈನಲ್ಗೆ ಕೊಡ್ತಿರ ಬೈದಿನ ಅಂಚೆನೆ ಸ್ವಲ್ಪ ಡಾನ್ಸರ್ ಆಗ್ಲ ಇಂಡಿಯಾಸ್ ಡ್ಯಾನ್ಸ್ ಬೊಂಬೈದ ಮಾಮೇಲೆ ಕಾಯ್ತಕ್ಕ
ಡಿಗ್ರಿ ಪೂರ್ತಿ ಕಾಲೇಜ್ ನಿನ್ನ ಮಗನ ಏರು ಬೇಸಾಯ ಮಗೇನು ತೋರಿಸ್ಬೋಡಿಗೆ ಭೂಮಿ ಬೆಳೆಸಿದ ಕಟ್ ಮಾಡ್ಲಿ ಎಡಿಟ್ ಮಾಡ್ಬಾರ್ದು ಅದು ಬಂದಾಗ ವಿಕೆಟ್ ಬರ್ತೀನಿ ಅಂತ ಸೀದಾ ಬರ್ತಾರೆ ಸೀದಾ ವಿಡಿಯೋ ಮಾಡೋದು ಒಂದು ಕಾಲತ್ರ ಬರ್ತೀನಿ ಸಿಂಗಲ್ ಮಸ್ತ್ ಲಾಂಗ್ ಅಲ್ಲ ತುಲೆ ಗೈಸ್ ಕವಿತಕ್ಕೆ ಎಂಚ ರೆಡಿ ಆಗ್ತಿರ್ತುಲೆ ಎಂಚಿತ್ತಿನಾರ ಎಂಚ ಇರ್ತುಲೆ ಫುಲ್ ಜಿಗ್ಗ ಪಿರತಿರ್ಗಲೆ ಪಿರತಿರ್ಗಲೆ ತುಲೆ ಪಿರತಿರ್ಗಲೆ 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 ಹೇರ್ ಸ್ಟೈಲ್ ತುಲೆ ಗೈಸ್ ಸೂಪರ್ ಆಗ್ತದೆ ಹೇರ್ ಸ್ಟೈಲ್ ಶೋಕ್ ಆಗ್ತದೆ ಅಲ್ಲಿ ಲಚ್ಚು ಮುಲ್ಪಲ್ಲಲ್ಲಿ ಅಲ್ಲಿ ಪಾಪ ಫುಲ್ ಕಿರಿಕಿರಿ ಒಂದು ಲಚ್ಚು ಮತ್ತೆ ಕವಿತಕ್ಕನ ಫೋಟೋಶೂಟ್ ಆಯ್ರೊಂದು ಅಂಚೆ ನಿಕ್ಲಿತ್ತೆ ಫೋಟೋಶೂಟ್ ಅಡೆ ಬತ್ತ ನಿಕ್ಲಿ ತೋರಿಸ್ಪಾವಾಗ ಫೋಟೋಶೂಟ್ ಆಯ್ತು ಔಟ್ಕಮ್ ಮತ್ತು ಕವಿತಕ್ಕನ ಬ್ಲಾಗ್ ಇಡ್ತು ನಾಣ್ಣಿಕ್ಕಲಿ ಆಯ್ತು ಕಂಡಕ್ಕೆ ಬೈದಿರಿ ಕವಿತಕ್ಕನ ತೋರಿಸ್ಪಾವ ಅಂತೇಳಿ ತೋಟಕ್ಕೆ ಬೈದಿರಿ ತುಲಿ ತೋಟದಲ್ಲಿ ಫೋಟೋಶೂಟ್ ಅಂಜಿಪುಯ ಅಕ್ಕ ಪಲ ಪಂತಿಕೊಂದರೆ ಇರ್ತೀರಿ ತೋಟಗೆ ಇನ್ನು ಯಾನ್ ಬೈದೆ ತೋಟಗೆ ವಿಘ್ನ ವಿನಾಶಕಾಯನಂಚಿನ ಗಣಪತಿ ದೇವಿಯನ್ನು ತೊಂಬತ್ತದಿ ಒಂದು ನಮನ ಕಾದೊಂದು ಮನ್ಪುನಂಚಿನ ದೈವ ದೇವರಿಗೆ ನಮನ ಮಂತೊಂದು ಇನ್ನಿತ ಈ ಲೇಸ್ನ ಶುರು ಮನ್ಪುನಂಚಿನ ಪೊಡ್ದು ರಿಯಾನ್ಶಿನ ಬರ್ತಡೆ ಎಸ್ ನಮ್ಮ ಲಚ್ಚುನ ಬರ್ತಡೆ ನಮ್ಮ ಮಾತೆನೆಲ್ಲ ಮೋಕೆದ ಬಾಲೆ ಬಂದು ಪನಲಿ ಇನಿ ನಮ್ಮ ಲಚ್ಚು 1 ವರ್ಷ ಆಗ್ಬೋದು ಸೊ ಬೈಟ್ ನಂಚಿನ ಮಾತು ಇಲ್ಲ ಉಡಲಿದ ಸೊಮ್ಮಿನ ಸಂದ ಒಂದಿಲ್ಲ ಸೊ ಸುರುಕಾದ ಒಂಚಾತ್ ಗೇಮ್ಸ್ ಉಂಟು ಒಂಚಾತ್ ಗಿಫ್ಟ್ ಅಂತ ಕೊಡ್ತೇವೆ ಅಂಚಿನ ಲಕ್ಕಿ ಗೇಮ್ಸ್ ಉಂಟು ಲಕ್ಕಿ ಗೇಮ್ಸ್ ಈಗ ಗಣೇಶ್ ಅಣ್ಣನಲ್ಲಿ ಕಡೆ ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಕೊಪ್ಪೆ ಬಂದು ಎಂಡ ಬಂತೇವೆ ಕೊಡ್ಜಿನ ಯಾನ್ ಜವಾಬ್ದಾರಿ ತಾವೆ ಗಣೇಶ್ ಅಣ್ಣ ಅಲ್ಲಿ ಯಾರೇ ಬಂದಿರಿ ಎಸ್ ಸೊ ಫಸ್ಟ್ ಜೋಕ್ಲೆ ಗೇಮ್ಸ್ ಏನ್ ಮಾತ್ರ ಜೋಕುಲ್ ಮಾತ್ರ ಎದುರು ಬರೋಡು ಜೋಕುಲು ಬೇಗ 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 ಎಸ್ ಸೊ ಫಸ್ಟ್ ಇದು ಗೇಮ್ ದಾದ ಪನ್ಪೇನೆ ಸೊ ಮುಲ್ಪ ಜೋಕ್ಲಿಗೆ ನಿಖಲ್ ಹೆಲ್ಪ್ ಮಾಡ್ಬೋಡು ಯಾನೊಂಜೊಂಜಿ ಐಟಮ್ಸ್ ಮಾಡ್ಬೇಕಂದ್ರೆ ಆ ಐಟಮ್ಸ್ ಕಂತು ಕೊರೋಡು ಆಗ ಲಾಸ್ಟ್ ಗೆ 2 ಜನ ಒರಿಯುವೇರು ಅಕ್ಕೆಲ್ಲ ಔಟ್ ಆಗ್ಬೇಕು ಓಕೆನಾ ಓಕೆ ಆಯ್ತಾ ಸೊ ನಿಖಲ್ ಐಟಮ್ಸ್ ಕೊರೋಡು ಐಟಮ್ಸ್ ಪಿರಕಂತ ಕೊರ್ಪೋನಂಚಿನ ಜವಾಬ್ದಾರಿಯನ್ನ ಆಡ ಬಂಗಾರ ಒಂಜಿನ ಬಿಡ್ತು ಐಕಿ ಆ ಜವಾಬ್ದಾರಿ ಅತ್ತ ಎಸ್ ಓಕೆ ಫಸ್ಟ್ ಐಟಮ್ ಓಪನ್ ಪನ್ಪೆ ಕನಪರದ ವಯರ್ ಮೆಲ್ಲ ಎ.ಟಿ.ಎಂ ಕಾರ್ಡ್ ಕೊರಿರೋದು ಏರ್ಕೊರ್ನಿ ಎ.ಟಿ.ಎಂ ಕಾರ್ಡ್ ಏರ್ಕೊರ್ನಿ ಅಮ್ಮೋಲೆ ಏತುಂಡು ಬ್ಯಾಂಕ್ ಇಡು ಪಿನ್ ಪನ್ಪರ ಎಸ್ ಓಕೆ ನೆಕ್ಸ್ಟ್ ಐಟಮ್ ದಾದ ಪನ್ಪೆ ಈ ಸೈಡ್ ಬೀಳಿದ್ದ ನೆಕ್ಸ್ಟ್ ಆಗ್ಲಿ ಕೊಡ್ಲಿ ಬಿಡಬಹುದು ಓಕೆನಾ ತೋರಿಸ್ಕೊಡು ಐನ್ ಬರಲ್ಲ ನೋಡು ಎಸ್ ಓಕೆ ಓಕೆ ತೋರಿಸ್ಬಾರಿ ಓಕೆ ನಾನು ನೋಡು ಐನ್ ಬರಲ್ಲ ಓಕೆ ಓಕೆ ನೋಡು 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 ಅಲ್ಲಿ ಕಾಯಿನ ಅಂತ ಬರ್ತೀನಾ ಕಾಯಿನ ಎಸ್ ಓಕೆ ಇಂಥ ಕಾಯಿನ್ ತೋರಿಸ್ಬಾರಿ
ಆಪಿಜಿ ನೋಡಿ ಬೇಗ. ಬೀಸದ ಓಡು, ಬೇಗ ಓಡು. ಪಿನ್ ಕೊಡ್ಸಿ, ವಿತೌಟ್ ಪಿನ್. ಹೇಳಿ ಪಿನ್ ಬೇಗ. ಸುತ್ತಲೂ ಗಿಡ ಬರಲಿ, ಇಲ್ಲಿ ಬರ್ಕೊಳ್ಳಿ. ஃபர்ஸ்ட் கிட மாட்டேங்க செகண்ட் நம்பர் கேனுங்க ஓ ஓ 4 ஆல் ಔಟ್ ಆಯಲು ಕೊಂಡ 4 ತಿರಕಲು ಮುತ್ತೆ ಮಾಡ್ದೆ ತಕ್ಕೆ ಎಸ್ ನೆಕ್ಸ್ಟ್ ನಂಬರ್ ಎಂದಿತ್ತು ರೆಡ್ ಫೋಟೋಗ್ರಾಫರ್ ನಂಬರ್ ಕೇನುಗ ಮಂచి ನಂಬರ್ ಮಲ್ಲೆ ಒರ್ಬಾ ಫೋಟೋ ಎಸ್ ಓಕೆ ನಮ್ಮ ಆಂಕರ್ ಮೇಲೆ ಅಡಕ್ಕೆ ಏನಗ 100 99 ಲಾಸ್ಟ್ 99 ಲಾಸ್ಟ್ 99 ಲಾಸ್ಟ್ 53 50 ಮೂಜಿ ತನಕ ಮುದ್ದೆ ಮಂಡೆ ತಕ್ಕಲೆ ತುಗ ಏನ್ ಚಂದ ಟಿಕೆಟ್ ಹೊರಗೆ ನಾನಲ್ಲ ಎಸ್ ಓಕೆ ಕೋಚಿ ಸಂಖ್ಯೆ
40 ನಂಬರ್ 12 ಪದ್ರಾಡು ಅಯ್ಯೋ ಪದ್ರಾಡು ಎಸ್ ನೆಕ್ಸ್ಟ್ ನಂಬರ್ ಈ ಸ್ಟೇಜಿಗೆ ಬರ್ಕೊಂಡಂಚಿನ ಕೊಡ್ತು ಸೊ ಆ ಬಾರ ಸ್ಟೇಜಿಗೆ ಬಂದಾಗ ಎಂಟ್ರಿ ಅವನಿప్పుడు ಜೋಬಲ್ ಮಾತ್ರ ಫ್ರಂಟ್ ಇಟ್ಟು డాన్స్ ಮಾಡ್ತೋನಿ ఇప్పుడు ಆಮೇಲೆ ಅಂಟಾರೆ ಬಲ್ಲಿ డాన్స్ ಮಾಡ್ಕೊಂಡು ಮಾತಿರಲ್ಲ ಸೊ ಕೂಲಿನ ಚಿನ್ನ ಆಡಿಯನ್ಸ್ ಮಕ್ಕಳು ಮಾತಿರಲ್ಲ ತಾಟಿದ ತಮ್ಮನದ ಹೊರಟು ನಮ್ಮ ಬಾಗಿಲು ಎತ್ಕೊಂಡು ಬಂದಿಟ್ಟು ಏನಂದಿಲ್ಲ ಯಾರು ಓಕೆತಾ ಕೊಡ್ಬರತ್ತ ರಿಯಾಕ್ಷಿಗೋಸ್ಕರ ಎಸ್ ಓಕೆ ಏದು ಗಂಟೆ ಆಗಿತ್ತಾಳೆ ಬಾಲ ಪುಟ್ಟನಾಗ ಸಮ ಗೊತ್ತು ಕೊಡಿಂಗ್ 7 ಗಂಟೆ ಆಗಿಪ್ಪೋಡು ಬಾಲದ ಅಮ್ಮ ಬಾಲದ ಪಪ್ಪ ಬಾಲದ ದೊಡ್ಡ ಮರೀ ಬಂದಗೊಳ್ಳೋಡು ಒಂದು ಉಪಕಾರ ಮಾಡ್ಕೊಡಿಂಗ್ ಹೊಳಪುಗ ಅಂತ ಹೊಳಪುಗ 10:38 ತಾಂಡೇನ ರಾತ್ರಿನಾ 2 ಗಂಟೆನಾ ಮೇರಡ ಕುಸಾಲ್ ಬಂತೀನಿ ತಗೊಂಡು ಬನ್ನಿ ಕತ್ತಲೆ ಪತ್ತರೆಗೆ 10:40 10:30 ಎಸ್ ಕವಿತಕ್ಕ ಹೊರಡೆ ಬರೋಡು ಬೇರೆ ಆನ್ಸರ್ ಉಂಟಾ ಏತು ಎಸ್ ಓಕೆ ಬನ್ನಿ 10:48 ರಾತ್ರಿ ಶುಕ್ರವಾರ ಓಕೆ 6 ದಿನ ಬಂದಿರು ಆವಡು ಕವಿತಕ್ಕ ಹೊರಡಿಸಿ ಬರೋದು ಬಂಗೆ ಏನಲ್ಲ ಸೊ ಪ್ಲೀಸ್ ಒಂದು ಕರೆಕ್ಟ್ ಮಾಡಿ ಹೆಂಗೆ ಈವೆಂಟ್ ಲಗಿ ಓಪನ್ 10:48 ಶುಕ್ರವಾರ यस ओके मेरा आंसर पनी मेरे का टिप पनी मेरे पनी फर्स्ट मेरे पनी यस मेरे के फ्रेंड्स को रेरन लबड़ पन के रंदला इंचने के ಒಂಚ ಕ್ವೆಶ್ಚನ್ಸ್ ಉಂಟು ಅಂಚನೆ के ಚೀಪ ಪಟ್ಟಣ ಅಂಚನಾಗ ಸ್ವಲ್ಪ ಒಂಚ ವ್ಯವಸ್ಥೆ ಮಾಡಿದರೆ ಎಸ್ ಬೇಗ ತಮ್ಮ ಹಿತೈಷಿನದೆಲ್ಲ ಈ ಒಂದು ಕಾರ್ಯಕ್ರಮದ ಭಾಗಿಯಾವಡು ಬಂದು ನಂಚಿನ ಉದ್ದೇಶ ನಮ್ಮಲ್ಲಿ ಎಸ್ ಸೇರಿದ ನಂಚಿನ ಮಾತ ಬಿಂಡಿಗೆ ಕೊಡೋರಪ್ಪನದಲ್ಲ ವೆಲ್ಕಮ್ ಅಂತಂದು ಇನ್ನಿತರ ಈ ಲೇಸ್ ದಾದ ಬಂದಗೇಂಡ ಈ ಲೇಸ್ ದಾದ ಬಂದಗೇಂಡ ನಮ್ಮ ರಿಯಾನ್ಶಿ ಗಾಣಿಗನ ಒಂಚನೇ ವರ್ಷದ ಪುಟ್ಟು ಬರ್ಪದ ಲೇಸ್ ನಮ್ಮ ಮಾತೆಲ್ಲ ಬೈದ ನಮ್ಮ ಮಾತೆಲ್ಲ ಮೋಕೆಟ್ಲೆ ಇದ್ದೀರಿ ತಮ್ಮ ಹಿತೈಷಿನದೆಲ್ಲ ಈ ಒಂದು ಕಾರ್ಯಕ್ರಮದ ಭಾಗಿಯಾವಡು ಬಂದು ನಂಚಿನ ಉದ್ದೇಶ ನಮ್ಮಲ್ಲಿ ಇದೆ ನಮ್ಮ ಮಾತೆಲ್ಲ ಬಂದು ಸೇರಿದ ಅನ್ಸಿಪ್ಪನಗ ಇತ್ತ ನಮ್ಮ ಮಾತೆಲ್ಲ ವೇಟ್ ಮಾಡ್ಕೊಂಡು ಕ್ಷಣ ರಿಯಾನ್ಶಿನ ಬರ್ತ್ಡೇದ ಕೇಕ್ ಕಟ್ಟಿಂಗ್ ಸೆರೆಮನಿ ಸೊ ಲೇಡೀಸ್ ಅಂಡ್ ಜೆಂಟಲ್ಮನ್ ಲೆಟ್ಸ್ ವೆಲ್ಕಮ್ ರಿಯಾನ್ಶಿ ಗಾಣಿಗ ಸೊ ಮಾತೆಲ್ಲ ವೇಟ್ ಮಾಡ್ತಾನೆ ಚಿನ್ನ ಕ್ಷಣ ಅವ್ರಾದ ಪಂಡ ರಿಯಾನ್ಶಿನ ಬರ್ಡೇದ ಕೇಕ್ ಕಟ್ಟಿಂಗ್ ಟೈಮ್ ಮಾತೆಲ್ಲ ಎಕ್ಸೈಟೆಡ್ ಆಗಿದ್ದೀರಿ ಒಂಚಿ 2-3 ತಿಂಗಳು ದುಂಬೆ ಪ್ರಿಪರೇಷನ್ ಮಾಡ್ತಾ ಅಂತೀರಿ ಬಾಲ್ಯದ ಬರ್ತದೆ ಅನ್ಸಾವಡು ಇನ್ಸಾವಡು ಮಾತೆಲ್ಲ ಲೆಪ್ಪೋಡ್ ಬಂತ ಚಿನ್ನ ಕನನ ಕಟ್ಟೊಂದು ಕವಿತಕ್ಕ ಅಂಚನೆ ಗಣೇಶಣ್ಣ ಈ ಒಂಚಿ ಎಸ್ ಓಕೆ ಜೋರಾಗಿ ಕ್ಲಾಪ್ಸ್ ಕೊಡಲಿಕ್ಕ ಸೀಟ್ ಕೊಟ್ಟು ನಮಗೆ ಈ ಎಂಟರ್ಟೈನ್ ಮಾಡ್ತಾನೆ ಅದೇ ಮುಂಚೆ ಕಿನ್ಯ ಸನ್ಮಾನ ಗೊತ್ತಾರಿ ತೀರೇನೆ ಗೊತ್ತಾಗಂತೆ ಓಕೆ ನೀವು ಜೋರಾಗಿ ಕ್ಲಾಪ್ಸ್ ಕೊಡು ಕ್ಲಾಪ್ಸ್ ಕೊಟ್ಟು ನಾನು ಹಾರ್ಟ್ ಇಲ್ಲ ಮಸ್ತ್ ಹೆಡ್ಡೆಗೆ ಜೀವಿತ ಮಸ್ತ್ ಶೋಕದಿಂದ ಕಾರ್ಯಕ್ರಮ ನಡಪದು ಕೊಡ್ತಾರೆ ಇದಕ್ಕೆ ದೇವರ ಮಾತಲ್ಲ ಕೊರ ಅಂಚೆನೆ ಜೋರೇನ ಕ್ಲಾಪ್ಸ್ ಬರೋಡು ಥ್ಯಾಂಕ್ ಯು ಸೋ ಮಚ್ ಟೀಚರ್ ಫಾರ್ ಮಲ್ಟಿನೇಕ್
ಫಂಕ್ಷನ್ಸ್ ಇತ್ತಂಡ ನಮ್ಮ ಮುಲ್ಪನೆ ಕಬಂಗಡು ಮಹಾದೇವಿ ಸ್ಟುಡಿಯೋ ಬಂದು ಕ್ಲಾಪ್ಸ್ ಪ್ಲೀಸ್. ಫೈನಲಿ ಇತ್ತೆ ಬರ್ತೀರು ಬಾಲ್ದಪ್ಪ ಫ್ರೀ ಇರುತ್ತೆ ಯಾಕ ಕಾಡು ನಿಮಿಷ ಬಿಸಿ ಇರ್ತೀರಾರು ನಿಂಬರ ಚೇಂಜ್ ಆಟ ಗೈಸ್. ನನ್ನಪ್ಪ ಕೂಡ ಗಮ್ಮತ್ತು ನನ್ನ ಗಮ್ಮತಿಯಪ್ಪ ಪರ್ಮನೆಂಟ್ ಹೋಸ್ಟ್ ಅವೆ ಸೂಪ್ ಮಾಡ್ಬೇಕು ಭಾಳ ಶಾಪ್ ಮಾಡ್ತಾರೆ ನಿಕ್ಲಿಲ್ಲ ಕೊಡಿ ನಾ ಬುಕ್ ಮಾಡ್ಲಿಕ್ಕೆ ఒక బిజీ ఆపేరు అందు మేము బుకింగ్ చూర ఆతనిద్ದೆ ಬಲೆ ಬಲೆ ಗೈಸ್ ಆಫರ್ ಉಂಡು ಆಫರ್ ಮಾತೆಲ್ಲ ಪಂಡೇರು ಬತ್ತಿನಕ್ಕೆ ಮಾತೆಲ್ಲ ಪಂಡೇರು ಭಾಳ ಶೋಕ್ ಆತ ಪ್ರೋಗ್ರಾಮ್ ಅನ್ನೋದು ರೀಸನ್. ಥ್ಯಾಂಕ್ ಯು ಸೋ ಮಚ್. ఒక మ్యూజిక్ దారిలేదు నేను అచ్చచ్చి ఇంది మీరు మ్యూజిక్ దారి దారిచ్చాడు ಬೇರೆ ಮಾತಾ ಮ್ಯಾನೇಜ್ ಬಲ್ಸಿ ಅಂದು ನಿಜ ಸೋ ಮಚ್ ನಿಕ್ಲಿಲ್ಲ ಬಿಡ್ತೀನಿ ಲೆಪ್ಲೆ 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 ಗೈಸ್ ಖಾಲಿ 2 ರೂಪಾಯಿ ಕೊಂಡ ಯಾರು ಮೇರೆಗೆ ಲೆಪ್ಪಚ್ಚಿ ಬಕ್ಕಡೆ ಅಕ್ಕ ಹೀತುನ ಲವರ್ ಏದಕ್ಕ ಹೀರೋ ಹೀತುನ ಲವರ್ ಅವ ಅಂತ ಮುರಡಿ ಅಂತ ತೂನಲ್ಲಮ್ಮ ಕರೆಕ್ಟ್ ಮುರಡಿದ ಚಿಟ್ಟಪ್ಪ ತಿಂಡಿ ಅದೇ ನಮಕ್ ಮೆಸ್ಸಿ ಅಂದ್ರೆ ಆಯ್ತಾ ಅವೆಲ್ಲ ಕಾಪಿರೇಟ್ ಸೊ ಗೈಸ್ ಬಲ್ಲೆ ಹೀತುನ ಲವರ್ ಏರ್ ಬಂದು ಗೊತ್ತುನ ಗೈಸ್ ನಿಕ್ಲೆಗೆ ಹೀತುನ ಲವರ್ ಏರ್ ಬಂದು ಗೊತ್ತುನ ಎಂಕ್ಲೆ ಮೆಸೇಜ್ ಬೈದನ್ ಗೈಸ್ ಹೀತುನ ಲವರ್ ಅಂದ್ರೆ ನೋಡಿ ನಂಗೆ ಅಪಪ್ರಚಾರ ಆಗ್ತಾ ಉಂಟು ಅಂದು ನಿಜ ಇಂಕ್ಲ ಶೇರ್ ಮನ್ಪುರ್ ಬಂದ ಎಂದಿದ್ದ ವಿಷಯ ಮಾತ ಬಟ್ ಅದು ಹೆಂಗಾದಿದ್ದೇರು ದೀಪುನತ್ ಮಾರಿ ಏರಂದು ಬನ್ಲೆ ಏರಂದು ಇತ್ತಿನದ ಬನ್ಪುರು ಇಂಚಿನ ಒಂದು ಜಾನ್ ಪಂಡಿಗೆ ಗೊತ್ತಿಲ್ಲ ಸತ್ಯವಾಗಲ್ಲ ಎನ್ನ ಬಗ್ಗೆ ಅಪಪ್ರಚಾರ ಒಂದು ಪಬ್ಲಿಸಿಟಿ ಒಣ್ಣುಲ್ಲ ದಯಮಂತ ಎನ್ನ ಪುದರ್ ಬಂದು ಯಾನ್ ಈತು ನಲ್ಲವರ್ ಅಂಚೆ ಇಂಚಂದು ಎನ್ನ ಅಮ್ಮ ಬ್ಲಾಗ್ ತೂಪೇರಿ ಅಮ್ಮ ಬ್ಲಾಗ್ ತೂಪೇರಿ ನಾವು ಮಾಡಿದ್ದೆಲ್ಲ ತಮಾಷೆಗಾಗಿ ಮನಸ್ಸಿಗೆ ಹಚ್ಕೊಳ್ಬಾರ್ದಂತ ಒಂದು ಸಣ್ಣ ವಿನಂತಿ. ಹೀತುಗೆ ಲವಿಲ್ಲ ಗೈಸ್ ಅವ ಸನ್ಯಾಸಿ ಆಗ್ತಾನೆ ಸುಮ್ಮನೆ ಅಂಚ ಮಾತ ಕತೆ ಸುಮ್ಮನೆ ಸುಮ್ಮನೆ ಅಂಚ ಗೈಸ್ ಸೊ ಬುಲ್ಪಿಗೆ 1 ಗಂಟೆ ಹೋಗ್ತದೆ ಬೈಯಾಗಿ 7 ಗಂಟೆ ಬರ್ತದೆ ಮತ್ತೆ 1 ಗಂಟೆ ಪುಂಡಿ ಬೇಯ್ತದೆ ಬಿಗ್ ಬಾಸ್ ಸ್ಟಾರ್ಟ್ ಪುಂಡಿ ಬೇಯ್ತದೆ ಮತ್ತೊಂದು ಗಂಟೆ ತನಕ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಯಾರು ಫೇವರೇಟ್ ಸುರು ಬಡದಿ ಉಂಟು ಇಲ್ಲಿ ಕೈತಲ್ ಉಂಟು ಬಿಗ್ ಬಾಸ್ ಅಲ್ಲಿ ಯಾರು ಫೇವರೇಟ್ ಎನ್ನ ಅಮ್ಮ ಸುದೀಪ್ ಅಂಚ ಮಾತ ಕತೆ ಗೈಸ್ ಮೊಲೆ ಇತ್ತು ಬಿದಡೊಡಿಗೆ ಗೈಸ್ ಮೂಲ್ತುಲಿ ಜಂತ ಸಾಕ್ಸ್ ತುಲೆ ಇಂದೊಂಜಿ ಕಲರ್ ಎಂಚಿನ ಮಾತ ಉಲ್ಲನ ಓಲ್ತೊಲ್ತು ಬರ್ಪನ ಟ್ರೆಂಡ್ ಮುಲ್ತುಲೆ ಗೈಸ್ ಬಾಲ್ದಪ್ಪೆ ಉಗ್ಗೋನೊಂದುಲ್ಲೇರು ಮೇಕಪ್ ಹೊಲಿಸುಲೆ ಮೆಹರ್ಬಾನಿ यहाँ पूरा बन पे पूरा लागो ಶೇ ಪಟನ್ ಇತ್ತುಂಡ ನಮ್ಮ ಬ್ಲಾಗ್ ತೂಪೇರಿಗೆ ನೀನ್ ಬೇಡ ಮೇರ್ಲ ತೂಪೇರಿಗೆ ಮೋಲಿ ನಿಮ್ಮ ಮಸ್ತ್ ಹೆಲ್ಪ್ ಮಂದಲ್ಲ ಇಂಕ್ ಗೊತ್ತುಂಡೆ ಒಂದು ವಿಷಯ ಬಂದವರು ಜೀವಿತ ಛೇ ಫಸ್ಟ್ ಟೈಮ್ ಅಂತ ಅಂದಂದು ಒಂದು ಫಸ್ಟ್ ಟೈಮ್ ಈವೆಂಟ್ಗೆ ಬರ್ತೀನಿ ಕ್ಲಿಲಾಡಿಯಾನ ಹಾಂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಕ್ಷಕತ್ತಿಗೆ ಮೀನು ಪೊಡಿ ಆಯ್ತು ತುಳಿ ಗೈಸ್ ಓದಿ ಹೇವೇರೆ ನೀಂದ ಮುಟ್ಟೆ ಪುನಃ ಖುಷಿ ಬೇಕು ಓದ್ತೇನೆ ಇಂಕ ಮುಟ್ಟೆ ಪಾಟ್ನಿ ಅಂಬಿಲ್ಲ ಕೂಡ ಪಾಟ್ಬಾಯ್ದು ಏನ್ ಮಾಡ್ತಿಲಿ ಎನ್ನ ಬುಡ್ದುನ್ ಪುನ್ ಹಾ ಆರ್ ಪಾತಿರಿ ಹೊರತ ಆತಿಜಿ ಸೊ ಗೈಸ್ ಹೋಸ್ಟಿಂಗ್ ಮಾತಾಡಂಡು ಇತ್ತೆ ವನಸ್ ಮಂತೊಂದಿಲ್ಲ ಆಮೇಲೆ ನಿಲ್ಕುಂತಿಲ್ಲ ಅಜಾನ ಪಟ್ಟೆಡ್ದಾದ ಮತ್ತೊಂದು ತಿಳಿ ಗೈಸ್ ಅಲ್ಲ ತಿಂದಾಂಡು ನಿಮ್ಮಡನದಲ್ಲಿ ಸೊಮ್ಮುಲ್ ಮೇರ್ಲಲ್ಲಿ ಪೂರೊಂದುಲ್ಲಿ ವನಸ್ ಆರ್ತಿಕ್ ಮೈಕ್